Shiddas, the Samsung exclusive store, City Arcade, Bendurwell, Mangalore, and Udupi Manipal Main Road, Udupi. ಯಸ್ ಶಿದ್ದಾಸ್ ಅರ್ಪಿಸ್ತಾ ಇರತಕ್ಕಂಥ ಕಂದಾಯ ಅದಾಲತ್ ವಿಶೇಷ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಾವು ಇವತ್ತು ಚರ್ಚೆಯನ್ನು ಮಾಡ್ತಾ ಇದ್ವಿ RTC ಪಹಣಿ ಪತ್ರದ ಬಗ್ಗೆ, ಪಹಣಿ ಪತ್ರದ ಸಮಸ್ಯೆಗಳ ಬಗ್ಗೆ. ತಮಗೂ ಈ ರೀತಿಯ ಒಂದಷ್ಟು ಸಮಸ್ಯೆಗಳು ಸಂಕಷ್ಟಗಳು ಎದುರಾಗಿದ್ದಲ್ಲಿ ತಾವು ಕೂಡ ಕರೆಯನ್ನು ಮಾಡ್ಬೋದು. ಒಂದಷ್ಟು ಸಮಸ್ಯೆಗಳ ಬಗ್ಗೆ ತಾವು ಕೂಡ ಮಾಹಿತಿಯನ್ನು ಪಡೆದುಕೊಳ್ಬೋದು. ಎಸ್, ಒಬ್ರು ಕರೆಯನ್ನು ಮಾಡಿದ್ದಾರೆ, ಕರೆಯನ್ನು ಸ್ವೀಕರಿಸೋಣ. ಹಲೋ, ನಮಸ್ತೆ ಸರ್, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ತಮ್ಮ ಹೆಸರೇನು? ಎಸ್ ಹೇಳಿ. ಹಾಂ, ಓಕೆ. ಈಗ ಇರೋದು 20 ಸೆನ್ಸ್. 30 ಸೆನ್ಸ್ ಇದೆಯಾ? 30 ಸೆನ್ಸ್ RTC ಉಂಟು. ನಮ್ಮ ಇದರಲ್ಲಿ ಈಗ ಸ್ವಾಧೀನ 20 ಸೆನ್ಸ್ ಉಂಟು. ಪಕ್ಕದ ಮನೆಯವರು ಒತ್ತುವರಿ ಮಾಡಿದ್ದಾರೆ. ಓಕೆ, ಅದೆಂತ ಮಾಡುದು? ಎಸ್ ಓಕೆ ಸರ್, ಧನ್ಯವಾದಗಳು. ನಿಮಗೆ ಉತ್ತರವನ್ನು ಕೊಡ್ತಾರೆ ಸರ್. ಅದಕ್ಕೆ ಹದ್ದು ಬಸ್ಸರನ್ನು ಮಾಡಲಿಕ್ಕಾಗ್ತದೆ. ಅದು ಕನ್ವರ್ಟೆಡ್ ಆಗಿದ್ದರೆ ಆಗೋದಿಲ್ಲ. ನಾನ್ ಕನ್ವರ್ಟೆಡ್ ಪ್ರಾಪರ್ಟಿಯಲ್ಲಿ ಆಗಿದ್ದರೆ ಹದ್ದು ಬಸ್ಸರನ್ನು ಮಾಡಲಿಕ್ಕೆ ಕನ್ವರ್ಟೆಡ್ ಮಾಡಿ ಕನ್ನಡ ಸ್ಕೆಚ್ ಹೇಳಿ ಮಾಡಿದ್ದೇವೆ ನಾವು. ಆಗ ಒಪ್ಪಿದ್ದೇವೆ, ಅದನ್ನು ಒಪ್ಪಿಗೆ ಆಗಿರ್ತದೆ ನಮಗೆ. ಒಂದು ಭೂಮಿಯನ್ನು ಕನ್ವರ್ಷನ್ ಮಾಡುವಾಗ ಅಥವಾ ನಾನ್ ಅಗ್ರಿಕಲ್ಚರ್ ಮಾಡುವಾಗ ನಾವೊಂದು ಸ್ಕೆಚ್ ಕೊಟ್ಟು DC ಅವರಿಂದ ಅಥವಾ ತಹಶೀಲ್ದಾರರಿಗೆ ಸಂಬಂಧಪಟ್ಟ ಹಿಂಬರ ತಗೊಂಡಿರ್ತೇವೆ. ನಾನ್ ಅಗ್ರಿಕಲ್ಚರ್ ಆಗಿದ್ದರೆ ಅಥವಾ ಅಗ್ರಿಕಲ್ಚರ್ ಪ್ರಾಪರ್ಟಿ ಆಗಿದ್ದರೆ, ಅಂದರೆ ಕೃಷಿ ಭೂಮಿ ಆಗಿದ್ದರೆ ಅದಕ್ಕೆ ಹದ್ದು ಬಸ್ ಸರ್ವೆ ಅಂತ ಮಾಡಲಿಕ್ಕೆ ವ್ಯವಸ್ಥೆ ಉಂಟು. ಹದ್ದು ಬಸ್ ಮಾಡಿ ಅದಕ್ಕೆ ದುಡ್ಡು ಕಟ್ಟಲಿ. ಕೆಲವು ಸಲ ಏನಾಗಿದೆ ಅಂತ ಹೇಳಿದ್ರೆ, ಒಂದು ಪರ್ಟಿಕ್ಯುಲರ್ ಸರ್ವೆ ನಂಬರದಲ್ಲಿ 5 ಎಕರೆ ಜಾಗ ಉಂಟು, ಇರುವುದು 5 ಎಕರೆ ಜಾಗ. ಹೌದು. ಅನ್ಫಾರ್ಚುನೇಟ್ಲಿ ನಮ್ಮ ಈ ತಾಲೂಕಿನಲ್ಲಿ ಎಷ್ಟೋ ಕಡೆಯಲ್ಲಿ 5 ಎಕರೆ ಜಾಗಕ್ಕೆ 7 ಎಕರೆ RTC ಬರೆದಿದ್ದಾರೆ. ಜಾಗ ಕಡಿಮೆ RTC, ಜಾಗ ಕಡಿಮೆ RTC ಜಾಸ್ತಿ ಉಂಟು. ಇದು ಹೆಚ್ಚಿನ ಸಂದರ್ಭದಲ್ಲಿ ಭೂನ್ಯಾಯ ಮಂಡಳಿಯಲ್ಲಿ ಆದೇಶ ಆಗುವಾಗ ನನ್ನ ಹತ್ರ 50 ಸೆಂಟ್ಸ್ ಜಾಗ ಉಂಟು, ನಾನು 70 ಸೆಂಟ್ಸ್ ಜಾಗಕ್ಕೆ ಡಿಕ್ಲರೇಷನ್ ಕೊಟ್ಟಿದ್ದೇನೆ. 70 ಸೆಂಟ್ಸ್ ನನಗೆ ಮಂಜೂರಾಯಿತು. ನನ್ನ ಹತ್ರ ಇರುವುದೇ 50, 70 ಸೆಂಟ್ಸಿಗೂ RTC ಬರೆದ್ರು. ಇವತ್ತು ಏನು ಆಕಾರ ಬಂದು ವಿಸ್ತೀರ್ಣಕ್ಕೆ ಮತ್ತು RTC ವಿಸ್ತೀರ್ಣಕ್ಕೆ ತಾಳೆ ಬರಬೇಕಿತ್ತು. ಆ ತಾಳೆ ಬರದಿದ್ರೆ ಅಲ್ಲಿ ಎಕ್ಸ್ಟೆಂಟ್ ಇಲ್ಲ ಅಂತೇಳಿ ಲೆಕ್ಕ. ಬಟ್ ಈಗ ಇವರ ಸಮಸ್ಯೆ ಕೂಡ ಅಂತದ್ದೇ ಆಗಿರ್ಬೋದು. ಇವರ ಹತ್ರ ಜಾಗ 20 ಸೆಂಟ್ಸ್ ಉಂಟು, RTC 30 ಉಂಟು. ಒಂದೇ 10 ಸೆಂಟ್ಸ್ ಇನ್ನೊಬ್ರು ಎನ್ಕ್ರೋಚ್ ಮಾಡಿರ್ಲಬಹುದು, ಅಥವಾ 10 ಸೆಂಟ್ಸಿನ ಜಾಗ ಇಲ್ಲ, RTC ಉಂಟು ಇವರಿಗೆ. ಅದನ್ನ ಡಿಲೀಟ್ ಮಾಡ್ಲಿಕ್ಕೆ ಕ್ರಮ ತಗೊಳ್ಬೇಕಾಗ್ತದೆ. 10 ಸೆನ್ಸ್ ಅನ್ನ ಈಗ 20 ಸೆನ್ಸ್ ಮಾಡುವಂತ ಕೆಲಸ ಆಗಬೇಕು, ಅಥವಾ ಇವರ ಎನ್ಕ್ರೋಚ್ಮೆಂಟ್ ಏನಿದೆ ಅದನ್ನು ಗುರುತಿಸೋದಕ್ಕೆ ಒಂದು ಸರ್ವೆ ಆಗಬೇಕು. ಇದು ಇವರದ ಸಮಸ್ಯೆ ಅಲ್ಲ. ಇದು ಸಾಧಾರಣ ನಾನು 2009ರಲ್ಲಿ ಒಂದು ಮಾಹಿತಿ ಹಕ್ಕಿನಲ್ಲಿ ತಗೊಂಡೆ, ಒಂದು ಅಂಕಿಅಂಶ ತಗೊಂಡೆ. 2009ರಲ್ಲಿ ಈ ಪೈಕಿ RTC ಅಂತ ಹೇಳಿ ಒಂದುಂಟು, ಪೋರ್ಷನ್ RTC ಅಂಶ. ನಿಜವಾಗಿ ಈ ಎಲ್ಲ ಕಂದಾಯ ಕಾನೂನುಗಳನ್ನ ಪರಿಶೀಲಿಸಿದಾಗ ಈ ಪೈಕಿ RTC ಅನ್ನುವಂಥದ್ದು ಬರಲೇಬಾರ್ದಿತ್ತು, ಆಗ್ಲೇ ಆಗುವಂತ ವಿಚಾರವೇ. ಪೈಕಿ RTC ಅಂತ ಹೇಳಿದ್ರೆ ಟೋಟಲ್ ಒಂದು 5 ಎಕರೆ ಜಾಗ ಉಂಟು. 5 ಎಕರೆ ಜಾಗದಲ್ಲಿ 30 ಸೆಂಟ್ಸ್, 40 ಸೆಂಟ್ಸ್, 50 ಸೆಂಟ್ಸ್ ಅಂತೇಳಿ ಬೇರೆ ಬೇರೆ ಜನರಿಗೆ ತುಂಡು ಆಗಿ ಹೋಗಿದೆ. ಒಂದು 50 RTC ಉಂಟು. 5 ಎಕರೆ ಜಾಗಕ್ಕೆ 50 RTC ಉಂಟು. ಇದು ತುಂಡು ಮಾಡುವಾಗ ಅಲ್ಲಿ ಪ್ಲಾಟಿಂಗ್ ಮಾಡಲಿಲ್ಲ, ಸರ್ವೆ ಸ್ಕೆಚ್ನಲ್ಲಿ ಅದನ್ನು ತುಂಡು ಮಾಡಲಿಲ್ಲ, ಅಲ್ಲಿ RTC ಅನ್ನ ಮಾತ್ರ ಕೊಡ್ತಾ ಹೋದ್ರು. ಯಾವುದೇ ಸಂದರ್ಭದಲ್ಲಿ ಒಂದು RTC ತುಂಡಾಗುವಾಗ ಅದಕ್ಕೆ ಸಾಡಿ ಶುಲ್ಕ ಅಂತೇಳಿ ತಗೊಳ್ತಾರೆ. ಈಗ ನನ್ನ ಹತ್ರ ಒಂದು 10 ಸೆಂಟ್ಸ್ RTC ಉಂಟು, ನಾನು 1 ಎಕರೆಯಲ್ಲಿ 10 ಸೆಂಟ್ಸ್ ಅನ್ನ ನಾನು ಖರೀದಿ ಮಾಡ್ತೇನೆ. 10 ಸೆಂಟ್ಸ್ ಆವಾಗ ಈಗ 11 ಸ್ಕೆಚ್ ಅಂತ ಹೇಳಿ ಉಂಟು, ಅವಾಗ 11 ಸ್ಕೆಚ್ ಇರಲಿಲ್ಲ. ಖರೀದಿ ಮಾಡುವಾಗಲೇ ನಾನು ಒಂದು ಪೋಡಿ ಶುಲ್ಕ ಅಂತೇಳಿ ಪಾವತಿ ಮಾಡ್ತೇನೆ. ಅಲ್ಲಿ ಆ ತುಂಡು ಮಾಡಿದ್ದನ್ನ ಸಬ್ ಡಿವಿಷನ್ ಶುಲ್ಕ ಅಂತೇಳಿ ಪಾವತಿ ಮಾಡಿದ್ದೇನೆ. ಇವತ್ತಿಗೂ ಯಾವುದೂ ಕೂಡ ಪೋಡಿ ಶುಲ್ಕದಲ್ಲಿ ಪ್ಲಾಟಿಂಗ್ ಆಗ್ಲಿಲ್ಲ. ಹಾಗಾಗಿ ಪೈಕಿ RTC ಇವತ್ತು ಕಾಪು ಹೋಬಳಿಯಲ್ಲಿ, ಒಂದೇ ಹೋಬಳಿಯಲ್ಲಿ 60,000, ನನಗೆ 2009 ಇದು ಕಂದಾಯ ಇಲಾಖೆಯಲ್ಲಿ ಉಂಟಾ ಇಲ್ವ ಅಂತ ಗೊತ್ತಿಲ್ಲ, ನನ್ನ ಹತ್ರ ಈಗಲೂ ಇಟ್ಕೊಂಡಿದ್ದೇನೆ ನಾನು. ಮಾಹಿತಿ ಹಕ್ಕಿನಲ್ಲಿ ಕೇಳಿದಾಗ ಕಾಪು ಹೋಬಳಿಯಲ್ಲಿ 60,000 ಪೈಕಿ RTC ಉಂಟು. ಉಡುಪಿ ಹೋಬಳಿಯಲ್ಲಿ 70,000 ಪೈಕಿ RTC ಉಂಟು. ಈ 70,000 ಜನರು ಕೂಡ ಅವರ ಯಾವುದೇ RTC ಅಲ್ಲಿ ಟ್ರಾನ್ಸಾಕ್ಷನ್ ಮಾಡಬೇಕಾದ್ರೆ 1,200 ರೂಪಾಯಿಯಿಂದ 2,500 ರೂಪಾಯಿ ಸರ್ಕಾರಕ್ಕೆ ಪಾವತಿ ಮಾಡಿ 11 ಸ್ಕೆಚ್ ಮಾಡಬೇಕು. ಇಷ್ಟು ಜನರು ಕೂಡ ಸರ್ಕಾರಕ್ಕೆ ಪೋಡಿ ಶುಲ್ಕ ಕಟ್ಟಿದ್ದಾರೆ. ಸರ್ಕಾರ ಅದನ್ನು ಮಾಡಿಕೊಡ್ಬೇಕಿತ್ತು. ಯಾವುದೇ ಒಂದು ಪ್ರಕರಣವನ್ನು ಕೂಡ ಆ ಪೋಡಿ ಶುಲ್ಕದ ಆಧಾರದಲ್ಲಿ ಮಾಡಲಿಲ್ಲ. ಈಗ ಹೆಚ್ಚುವರಿಯಾಗಿ 1,500, 2,500 ಸರ್ಕಾರ ಅದನ್ನ ನಿಗದಿಪಡಿಸಿ ಇವತ್ತು 70,000 ಜನರದ್ದು ಪೈಕಿ RTC ಉಂಟು. 70,000 ಜನರು ಏನಾದ್ರೂ ಅವರ ಜಮೀನಲ್ಲಿ ಟ್ರಾನ್ಸಾಕ್ಷನ್ ಮಾಡಬೇಕಾದ್ರೆ ಅವರು ಇಷ್ಟು ಅಮೌಂಟ್ ಅನ್ನು ಒಟ್ಟು ಮಾಡುವವರು ಇಟ್ಟುಕೊಡ್ಬೇಕು. ಅದಕ್ಕೋಸ್ಕರ ಒಂದೇ ಒಂದು, ನಾನು ಈಗ ಈ ಕಾರ್ಯಕ್ರಮವನ್ನು ಕಂದಾಯ ಅಧಿಕಾರಿಗಳು ನೋಡ್ತಾರೆ ಇಲ್ವ ಅಂತ ಗೊತ್ತಿಲ್ಲ, DC ಅವರು ನೋಡ್ತಾರೆ ಇಲ್ವ ಅಂತ ಗೊತ್ತಿಲ್ಲ. ನಾನು ಎಷ್ಟೋ ಸಲ ಹೇಳಿದೆ, ಈ ಪೈಕಿ RTC ಇರುವಂತದ್ದನ್ನ ನೀವೊಂದು ಸುಮೋಟೋ ಒಟ್ಟುಗೂಡಿಸುವಿಕೆ ಯಾರಾದ್ರೂ ಮಾಡಿ. ಈಗ ಈ 5 ಎಕರೆ ಹೇಳಿದ್ದೇನೆ, ಆ 5 ಎಕರೆಯನ್ನ ಈ P1 ಎಲ್ಲ P2 P3 ಎಲ್ಲ ತೆಗೆದು 51ರಲ್ಲಿ 1 ಇದರಲ್ಲಿ P2 ಎಲ್ಲ ತುಂಬಾ
RTC ಉಂಟು, 51ರಲ್ಲಿ ಒಂದು ಎಲ್ಲ ಒಟ್ಟುಗೂಡಿಸುವಿಕೆ ಮಾಡಿ ಒಂದೇ RTC ಅಲ್ಲಿ ಬರಲಿ. ಆವಾಗ ಎಕ್ಸ್ಟೆಂಟ್ ಟ್ಯಾಲಿ ಇದ್ರೆ ಗೊತ್ತಾಗ್ತದೆ, RRTಗೆ ಹೋಗ್ತದೆ, ಆಕಾರ ಬಂದು ವಿಸ್ತೀರ್ಣ ಎಲ್ಲ ಟ್ಯಾಲಿ ಬರ್ತದೆ. ಇದು ಒಂದು ಕೆಲಸವನ್ನ ಮಾಡಿದ್ರೆ ಈ ಪೈಕಿ RTC ಅನ್ನ ಒಟ್ಟುಗೂಡಿಸಬೇಕು ಅನ್ನೋಂಥದ್ದು ಒಂದು ಏನಾದ್ರೂ ಒಂದು ಇವರು ಕಡತ ಯಜ್ಞದ ತರ ಮಾಡಿದ್ರೆ ಇವತ್ತು 50% ಈ RTC ಸಮಸ್ಯೆಗಳು ಅಲ್ಲೇ ಸಾಲ್ವ್ ಆಯ್ತು. 50% ಸಮಸ್ಯೆ ಸಾಲ್ವ್ ಆಯ್ತು. ಒಂದು ಕರೆ ಇದೆ, ಕರೆಯನ್ನ ಸ್ವೀಕರಿಸೋಣ. ಹಲೋ ಹಲೋ ನಮಸ್ತೆ. ಇನ್ನು ಪಣಂಬೂರಿಂದ ಮಾತಾಡೋದು ಸುಧಾಕರ್ ಅಂತೇಳಿ. ಸುಧಾಕರ್ ಅವರೇ ಹೇಳಿ, RTC ಸಮಸ್ಯೆಯ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ವಿ. ಅದೇ ನಮ್ದಂದ್ರೆ ನಮಗೆ ಒಂದು 6 ಸೆನ್ಸ್ ಜಾಗ ಇದೆ, ನಮ್ದು ಅಂದ್ರೆ ಪಿತ್ರಾರ್ಜಿತ ಆಸ್ತಿಯಿಂದ ಬಂದದ್ದು. ಸರಿ, ಅದಕ್ಕೆ ಈಗ ಸಿಂಗಲ್ ಲೇಔಟ್ ಮಾಡಿದ್ದೇವೆ ನಾವು. ಓಕೆ. ಆದ್ರೆ ಕೆಲವರು ಹೇಳ್ತಾರೆ ಬೇಡ ಅಂತ ಹೇಳ್ತಿದ್ದಾರೆ, ಸಿಂಗಲ್ ಲೇಔಟ್ ಮಾಡೋದು ಬೇಡ ಹಾಗೆ ಹೀಗೆ ಅಂತ. ಬ್ಯಾಂಕ್ ಅಲ್ಲಿ ನಮಗೆ ಇದು ಸಿಕ್ಕುದಿಲ್ಲ ಅಂತ ಹೇಳಿ, ಯಾವುದು ಲೋನ್ ಎಲ್ಲ ಸಿಕ್ಕುದಿಲ್ಲ ಅಂತ. ಅದರಲ್ಲಿ ಸಿಂಗಲ್ ಲೇಔಟ್ ಅಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ಕೊಟ್ಟಿದ್ದಾರೆ ನಮಗೆ. ಅದರಲ್ಲಿ ವಿನ್ಯಾಸ ರಸ್ತೆ ವಿಸ್ತರಣೆ ಗುರುತಿಸುವ ಪ್ರದೇಶವನ್ನು ಮಂಗಳೂರು ಮಹಾನಗರ ಪಾಲಿಕೆ ಇವರಿಗೆ ಪ್ರತಿಜ್ಞಾನ ಪತ್ರದ ಮುಖೇನ ಉಚಿತವಾಗಿ ವಹಿಸಿಕೊಡತಕ್ಕದಂತ ಹಾಕಿದ್ದಾರೆ. ಎಲ್ಲಿ ಇದು? ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲೇ ಬರುತ್ತಾ ಇದು ನಿಮ್ದು? ಹೌದೌದು. ಎಸ್ ಎಸ್ ಸರ್. ಇದು ಖಾಲಿ ಜಾಗ ಇದ್ರೆ ಸಿಂಗಲ್ ಲೇಔಟ್ ಮಾಡಲೇಬೇಕು. ಗವರ್ಮೆಂಟ್ ನವರು ಹೇಳ್ತಿದ್ದಾರೆ 2020ಕ್ಕೆ ಎಲ್ರಿಗೆ ಮನೆ ಕೊಡ್ತೇವೆ ಹಾಗೆ ಹೀಗೆ ಅಂತೇಳಿ. ಈ ರೀತಿ RTC ಎಲ್ಲ ಇದಾಗಿ ಮತ್ತೆ ಈ ರೀತಿ ಕಾನೂನು ಇದ್ರೆ ನಾವು ಯಾವ ರೀತಿ ಮನೆ ಕಟ್ಟುದು ಅಂತ. ಎಸ್ ಎಸ್ ಸರ್. ಇದು ಖಾಲಿ ಜಾಗ ಆದ್ರೆ ನಿಮ್ದು ಖಾಲಿ ಜಾಗನಾ ಅಥವಾ ಅಲ್ಲಿ ಏನಾದ್ರು ಇದೆಯಾ ಈಗ? ಇಲ್ಲ ಇಲ್ಲ, ಮನೆ ಇದೆ, ಮತ್ತೆ ಒಂದು ಕೆಲವರಿಗೆಲ್ಲ ಜಾಗ ಸಿಕ್ಕಿದೆ. ನಿಮ್ಮ 6 ಸೆನ್ಸ್ ಅಲ್ಲಿ ಏನಿದೆ ಈಗ? ಮನೆ ಇದೆ, ಮನೆ ಇದೆ, ಜಾಗ ಇದೆ. ಎಸ್ ಎಸ್, ಓಕೆ, ಧನ್ಯವಾದಗಳು. ಸಿಂಗಲ್ ಲೇಔಟ್ ಮಾಡುವಂತ ಅವಕಾಶ. ಬರ್ಲಿಕ್ಕೆ ಸಹ ಉತ್ತರಿಸ್ತಾರೆ. ಧನ್ಯವಾದಗಳು. ಎಸ್ ಸರ್. ಮನೆ ಇದ್ರೆ ಅಲ್ಲಿ ಸಿಂಗಲ್ ಲೇಔಟ್ ಮಾಡುವಂತ ಅವಕಾಶ ಇಲ್ಲ. ಅಲ್ಲಿ ಅವಕಾಶ ಸಿಂಗಲ್ ಲೇಔಟ್ ಮಾಡಿ ಖಾಲಿ ಜಾಗ ಆಲ್ರೆಡಿ ಮನೆ ಇದ್ರೆ ಹೊಸ ಮನೆ ಕಟ್ಟಬೇಕಿದ್ರೆ ಮಾತ್ರ ಸಿಂಗಲ್ ಲೇಔಟ್ ಸಮಸ್ಯೆ. ಖಾಲಿ ಜಾಗ ಇದ್ರೆ ಸಿಂಗಲ್ ಲೇಔಟ್ ಮಾಡ್ಬೇಕಾಗ್ತದೆ. ಮನೆ ಇದ್ರೆ ಡೋರ್ ನಂಬರ್ ಇದ್ರೆ ಸಿಂಗಲ್ ಲೇಔಟ್ ನ ಅವಶ್ಯಕತೆ ಇಲ್ಲ. ಅವರು ಪ್ರಾಯಶಃ ಸಿಂಗಲ್ ಲೇಔಟ್ ಮಾಡಿ ಮನೆ ಕಟ್ಟಿರ್ಬೇಕು. ಓಕೆ. ಆ ಸಿಂಗಲ್ ಲೇಔಟ್ ಅನ್ನು ಹೇಳ್ತಿದ್ದಾರೆ. ಆ ಸಂದರ್ಭದಲ್ಲಿ ಏನು ರಸ್ತೆಗೆ ಬಿಡಬೇಕು, ಏನೋ ಮುಫತ್ತಾಗಿ ಕೊಡ್ಬೇಕಂತ ಹೇಳ್ತಾರೆ. ಈ ಸಿಂಗಲ್ ಲೇಔಟ್ ಮಾಡುವಾಗ ರಸ್ತೆ ಮಾರ್ಜಿನ್ ಅನ್ನ ಒಂದು 6 ಫೀಟ್ ಇದ್ರೆ ಅದನ್ನು 7.5 ಫೀಟ್ ವರೆಗೆ ವಿಸ್ತರಿಸಿ ಅದರಲ್ಲಿ 1 ಸೆನ್ಸ್ ಅರ್ಧ ಸೆನ್ಸ್ ಎಷ್ಟು ಬರ್ತದೆ 7.5 ಫೀಟಿಗೆ ಅದನ್ನ ಮುಫತ್ತಾಗಿ ಕೊಡ್ಬೇಕು ಅಂತೇಳಿ ಒಂದು ಕಂಡೀಷನ್ ಹಾಕ್ತಾರೆ. ಅಂತ ಕಂಡೀಷನ್ ಇರ್ಬೋದು ಟೌನ್ ಪ್ಲಾನಿಂಗ್ ಅಲ್ಲಿ. ಅದನ್ನು ಮುಫತ್ತಾಗಿ ಅವರಿಗೆ ಕೊಡ್ಬೇಕು ಆ ರಸ್ತೆ ಮಾರ್ಜಿನ್ ಅನ್ನ. ಒಂದು ಅದರ ಒಳಗಿನ ಜಾಗಕ್ಕೆ ಮಾತ್ರ ಏಕನಿವೇಶನ ಅಂತೇಳಿ ಕೊಡ್ತಾರೆ. ಯಸ್, ಓಕೆ. ಮತ್ತೊಂದು ಕರೆ ಇದೆ, ಕರೆಯನ್ನು ಸ್ವೀಕರಿಸಿ. ಹಲೋ ಹಲೋ ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಾ ಇದ್ರಿ? ತಮ್ಮ ಹೆಸರೇನು? ಫ್ರಾನ್ಸಿಸ್ ಅಂತ. ಫ್ರಾನ್ಸಿಸ್ ಅವರೇ ಹೇಳಿ, RTC ಬಗ್ಗೆ ಏನಾದ್ರು ಸಮಸ್ಯೆ ಇದೆಯಾ? ಹೇಗೆ? ಉಮೇಶ್ ಕಾಲಸ್ಕರ್ ಇದ್ದಾರಲ್ಲ, ಅವರಿಗೆ ಒಂದು ಕ್ವಶನ್. ಎಸ್ ಎಸ್ ಎಸ್, ಕೇಳಿ. ಅವರು ಹೇಳಿದ್ದು ಮೊದಲು ಲೆವೆನಿ ಮಾಡ್ಬೇಕಿತ್ತು, ಫ್ಲಾಟಿಂಗ್ ಮಾಡ್ಬೇಕಿತ್ತು, ಅದು ತತ್ಕಾಲಿಕ ಪೋಡಿ ಹಣ ಕಟ್ಟಿದ್ದಾರೆ ಅಂತ ಹೇಳಿದ್ರು. ಅದು ಈಗ ಒಂದು ಸ್ಥಳವನ್ನು 10 ಸೆನ್ಸ್ ಫ್ಲಾಟಿಂಗ್ ಮಾಡುವಾಗ 1,500 ರೂಪಾಯಿ ನಾವು ಕಟ್ಟಬೇಕು. ಓಕೆ. ಅದು ಸರ್ಕಾರಕ್ಕೆ ಹೋಗ್ತದೆ ದುಡ್ಡು. ಅದರ ನಂತರ ಪುನಃ ಸರ್ವೇಯರ್ ಮನೆಗೆ ಬಂದ್ರೆ ಅದು 10 ಸೆನ್ಸ್ ಸ್ಥಳ ಸರ್ವೆ ಮಾಡ್ಲಿಕ್ಕೆ ಅವರಿಗೆ ಒಂದು 2,500 ನಾವು ಕೊಡ್ಬೇಕು. ಒಂದು ಪಾಪದವರು ಒಂದು ಮಾಡುವಂತ ಒಂದು ಸಣ್ಣ ಒಂದು 10 ಸೆನ್ಸ್ ಸ್ಥಳ ತಕ್ಕೊಂಡು ಪರ್ಚೇಸ್ ಮಾಡಿ ಅವರೊಂದು ರಿಜಿಸ್ಟ್ರಿ ಮಾಡ್ಬೇಕಾದ್ರೆ ಅವರಿಗೆ ಪ್ಲಾಟಿಂಗ್ ಆಗದಿದ್ದರೆ ಇದಕ್ಕೆ ಎಷ್ಟು ಸಮಸ್ಯೆಗಳು ಇದೆ. ಇದು ಸರ್ಕಾರ ಯಾಕೆ ಸ್ಪಂದನೆ ಕೊಡುದಿಲ್ಲ ಒಂದು ಕೇಳುದು. ಎಸ್ ಎಸ್, ಓಕೆ, ಧನ್ಯವಾದಗಳು ಫ್ರಾನ್ಸಿಸ್ ಅವರೇ. ಎಸ್, ಅವರು ಅದೇ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ನೀವು 1,500 ಮಾತ್ರ ಹೇಳಿದ್ರಿ, ಅವ್ರಿಗೆ 2,500 ಮತ್ತೆ ಬಂದು ಹೋದ ಚಾರ್ಜ್ ತಗೊಳ್ತಾರೆ. ದುಬಾರಿ ಚಾ ಕುಡಿತಾರೆ. ಅವ್ರದ್ದು ಹೇಳುವಂತದ್ದು 2,500 1,000 ಕೂಡ ಆ ವ್ಯಕ್ತಿ ಸಮಯಕ್ಕೆ ಗೌರವ ಇದೆ. ಪ್ರತಿಯೊಬ್ಬ ವ್ಯಕ್ತಿ ಅವರದ್ದು ಈಗ 10 ಸೆನ್ಸ್ ಎಲ್ಲ ಯಾವುದೋ ಒಂದು ಸಂದರ್ಭದಲ್ಲಿ ತುಂಡಾಗಿದೆ. ಯಾವುದೋ ಒಂದು ಇಡೀ ಸರ್ವೆ ನಂಬರದಲ್ಲಿ 10 ಸೆನ್ಸ್ ತುಂಡಾಗಿದೆ. ಯಾವ ಸಂದರ್ಭದಲ್ಲೂ ತುಂಡಾಗ್ಲಿ. ಆ ತುಂಡಾದ ಸಂದರ್ಭದಲ್ಲಿ ಅವರು ಅದ್ರದ್ದು 10 ವರ್ಷದ ಹಿಂದೆ ಇರ್ಬೋದು ಅಥವಾ 20 ವರ್ಷದ ಹಿಂದೆ ಇರ್ಬೋದು 25 ರೂಪಾಯಿ 50 ರೂಪಾಯಿ 100 ರೂಪಾಯಿ ಪೋಡಿ ಶುಲ್ಕ ಸಾಡಿ ಶುಲ್ಕ ಅಂತೇಳಿ ಕಟ್ಟಿದ್ದಾರೆ. ಅದನ್ನ ತುಂಡು ಮಾಡುವಂತ ಉದ್ದೇಶಕ್ಕೆ ಸಬ್ ಡಿವಿಷನ್ ಮಾಡ್ಲಿಕ್ಕೆ ಕಟ್ಟಿದ್ದಾರೆ. ಆದ್ರೆ ಸರ್ಕಾರ ಅದನ್ನ ಮಾಡಲಿಲ್ಲ. 100% ಮಾಡ್ಬೇಕಿತ್ತು. ಸರ್ಕಾರ ಅದನ್ನ 100% ಮಾಡ್ಬೇಕಿತ್ತು. ಅದರ ಅಂಕಿಅಂಶ ಇವತ್ತು ಅದರ ಅಂಕಿಅಂಶನ ಕೂಡ ಕೇಳಿದ್ದೇನೆ. ಸಾಡಿ ಶುಲ್ಕ ಒಟ್ಟು ಎಷ್ಟು ಕಲೆಕ್ಟ್ ಆಗಿದೆ, ಆ ಸಾಡಿ ಶುಲ್ಕದಲ್ಲಿ ಎಷ್ಟು ಪೋಡಿ ಮಾಡಿದ್ದೀರಿ ನೀವು, ಅದರ ಅಂಕಿಅಂಶ ನಮ್ಗೆ ಇವತ್ತಿಗೂ ಸಿಗ್ಲಿಲ್ಲ. ಕನ್ವರ್ಷನ್ ಮಾಡ್ತಾರೆ. ಕನ್ವರ್ಷನ್ ಮಾಡುವಾಗ 100 ರೂಪಾಯಿ ಇವತ್ತಿಗೂ ತಗೊಳ್ತಾರೆ. ಮತ್ತೊಂದು ಕರೆ ಇದೆ, ಕರೆಯನ್ನು ಸ್ವೀಕರಿಸೋಣ. ಹಲೋ ಹಲೋ ನಮಸ್ತೆ. ಹಲೋ ನಮಸ್ತೆ ಸರ್, ಎಲ್ಲಿಂದ ಕರೆ ಮಾಡ್ತಾ ಇದ್ರಿ? ತಮ್ಮ ಹೆಸರೇನು? ನಾವು ಉದಯ್ ಶೆಟ್ಟಿ ಅಂತ. ಉದಯ್ ಶೆಟ್ಟಿ ಅವರೇ ಹೇಳಿ, ನಾವು RTC ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ ಸರ್. ಈಗ ನಮ್ಮೊಂದು ಜಾಗದಲ್ಲಿ 1 ಎಕರೆ ಮೇಲೆ ಜಾಗ ಇದ್ರೆ ಕನ್ವರ್ಷನ್ ಆರ್ಡರ್ 1 ಎಕರೆ ಮೇಲೆ ಉಂಟು, ಅದನ್ನು ಸ್ಪ್ಲಿಟ್ ಮಾಡ್ತಾ ಇದ್ದೇವೆ. ಆಗ ಒಂದು 9/11 ಸಮಸ್ಯೆ ಇನ್ನೂ ಕೂಡ ಪರಿಹಾರ ಆಗಿಲ್ಲ ಸರ್. ಎಸ್, 9/11 ಬಗ್ಗೆ ಮಾತಾಡ್ತಾ ಇದ್ದಾರೆ ಸರ್. 9/11 ಪರಿಹಾರ ಆಗ್ತದೆ ಅನ್ನುವಂಥ ಒಂದು ಆಶಾಭಾವನೆಯಲ್ಲಿ ನಾವು ಇದ್ದೇವೆ. ಸಾಕಷ್ಟು ಸರ್ಕ್ಯುಲರ್ಗಳೆಲ್ಲ ಬರ್ತಾ ಉಂಟು. ಆದ್ರೆ 100% ಇವತ್ತಿಗೂ ಪರಿಹಾರ ಅದಕ್ಕೆ ಸಿಗ್ಲಿಲ್ಲ. ಇವತ್ತು
ಒಂದು ವಾರದ ಹಿಂದೆ ಎಲ್ಲ KDB ಮೀಟಿಂಗ್ನಲ್ಲೆಲ್ಲ ಹೇಳಿದ್ದಾರೆ, ಎಲ್ಲ PDOಗಳಿಗೆ ಹೇಳಿದ್ದಾರೆ ಅನ್ನುವಂಥದ್ದು, ನಮ್ಮ ಸಚಿವರು ಹೇಳಿದ್ದಾರೆ ಅನ್ನುವಂಥದ್ದು ಸುದ್ದಿ ಸಿಕ್ಕಿದೆ. ಇದನ್ನೆಲ್ಲ ನಾವು ಸರಳೀಕರಣ ಮಾಡಿದ್ದೇವೆ. ಬಟ್ ಇಲ್ಲಿ ಅದನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಇವತ್ತು ಅಧಿಕಾರಿ ವರ್ಗದವರು ಅದಕ್ಕೆ ತಯಾರಿಲ್ಲ ಅನ್ನುವಂಥ ಒಂದು ವಿಚಾರ ಕೂಡ ಅವರ ಸಚಿವರ ಗಮನಕ್ಕೆ ಬಂದಿದೆ. ಅವರು ಕೂಡ ಇದನ್ನ ಪ್ರಸ್ತಾಪ ಮಾಡಿದ್ದಾರೆ. ಸರ್ಕಾರದ ಮಟ್ಟದಲ್ಲಿ ಇದು ಸರಳೀಕರಣ ಆಗಿದೆ, ಆದ್ರೆ ಅದನ್ನ ಇಂಪ್ಲಿಮೆಂಟ್ ಮಾಡಿಲ್ಲ. ಸರ್ಕ್ಯುಲರ್ ಬರಲಿಲ್ಲ ಅಂತ ಹೇಳ್ತಾರೆ. ಸರ್ಕಾರದ ಮಟ್ಟದಲ್ಲಿ ಆಗಿದೆ ಅಂತ ಹೇಳ್ತಾರೆ. ಒಂದು ರಾಜಕಾರಣಿಗಳು ಸುಳ್ಳು ಹೇಳ್ತಾ ಇದ್ದಾರೆ, ಇಲ್ಲದಿದ್ದರೆ ಅಧಿಕಾರಿಗಳು ಸುಳ್ಳು ಹೇಳ್ತಾ ಇದ್ದಾರೆ. ಸಚಿವರು ಮತ್ತು MLA ಅವರು ಕೂಡ ಹೇಳಿದ್ದಾರೆ, ಎರಡೆರಡು ಮೀಟಿಂಗ್ ಕೂಡ ಹೇಳಿದ್ದಾರೆ, ಆಗಿದೆ, ಇವರ ಕೈಗೆ ಸಿಕ್ಕದಿಲ್ಲ. ಮತ್ತೆ ಈ ಸರ್ಕಾರಿ ಆಫೀಸ್ ಸಿಕ್ಕಿದ್ರು ಕೂಡ ಸಿಕ್ಕಿದೆ ಅಂತ ಹೇಳುದಿಲ್ಲ. ಯಾಕಂದ್ರೆ ಏನು ಸಿಗೋದು ಏನಿದೆ, ಇವಾಗ ನಾನು ಒಂದು ಮೇಲ್ ಮಾಡಿದ್ರೆ ದುಬೈಯಿಂದ 2 ನಿಮಿಷದಲ್ಲಿ ನಿಮ್ಗೆ ಬಂದ್ಬಿಡುತ್ತೆ. ಈಗ ಸರ್ಕ್ಯುಲರ್ ಹೊರಡೋದಕ್ಕೆ ಎಷ್ಟು ಹೊತ್ತಿದೆ, ಅದು ತಲುಪೋದಕ್ಕೆ ಎಷ್ಟು ಹೊತ್ತು ಬೇಕಿದೆ. ಎಸ್ ಸರ್, ಎಸ್, ಧನ್ಯವಾದಗಳು ಸರ್. ಈ ಸಮಸ್ಯೆಗಳ ಬಗ್ಗೆ ನಾವು ಚರ್ಚೆಯನ್ನ ಮಾಡಿದ್ದೇವೆ. 9/11 ಸಮಸ್ಯೆಯ ಬಗ್ಗೆ ಹಿಂದೆ ಕೂಡ ಚರ್ಚೆಯನ್ನ ಮಾಡಿದ್ದೇವೆ. ಎಲ್ಲಾ ಕಡೆಗಳಲ್ಲಿ ಸುದ್ದಿಗೋಷ್ಠಿಯನ್ನ ಮಾಡ್ತಾರೆ, ಇದನ್ನ ಸರಳೀಕರಣ ಮಾಡಿದ್ದೇವೆ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಸರ್ಕಾರಿ ಕಚೇರಿಗಳಲ್ಲಿ ಇವತ್ತಿನವರೆಗೆ ಕೂಡ ನಮಗೆ ಸರ್ಕ್ಯುಲರ್ ಬರಲಿಲ್ಲ ಅನ್ನುವಂತ ಒಂದು ಉತ್ತರ, ಅದು ಸಿದ್ಧ ಉತ್ತರ ರೆಡಿ ಇರುತ್ತೆ ಅವರಲ್ಲಿ. ಎಸ್ ಸರ್, ನಾವು ಜನೋಪಯೋಗಿ ಆದ್ರೆ ಸರ್ಕ್ಯುಲರ್ ಬರುವುದೇ ಇಲ್ಲ. ಜನರಿಗೆ ತೊಂದರೆ ಕೊಡುವಂತದ್ದಾದ್ರೆ ವಿದಿನ್ ಎ ಮಿನಿಟ್ ಅಲ್ಲಿ ಬರ್ತದೆ ಅವರಿಗೆ. ಅವರು ಹೇಳಿಕೆ ಈಗ ಅದು 9/11 ಹೋಗಿದೆ ಅನ್ನುವಂಥದ್ದು ಒಂದು ವೇಳೆ ಸರ್ಕಾರದ ಮಟ್ಟದಲ್ಲಿ ಆದೇಶ ಆದ್ರೆ ಅದು ಬರುವಾಗ ಒಂದು ತಿಂಗಳಾಗ್ತದೆ. 9/11 ನಲ್ಲಿ ಇನ್ನೂ ಕೂಡ ಅದನ್ನ ಕಠಿಣ ಮಾಡಿದ್ದಾರೆ, ಅದರಲ್ಲಿ ಇನ್ನೂ ಕೂಡ ಸ್ವಲ್ಪ ತೊಂದರೆ ಆಗುವಂತ ಪರಿಸ್ಥಿತಿ ಇದ್ರೆ ಅದೇ ದಿವಸ ಬರ್ತದೆ. 9/11 ಕೊಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿ ನಮ್ಗೆ ಹೇಳಿದ್ದಾರೆ. ನಾನು RTC ಬಗ್ಗೆ ಮಾತಾಡ್ತಾ ಇದ್ದೆ. RTC ಅಲ್ಲಿ ಇವತ್ತಿಗೂ ಕೂಡ ನೂರಾರು ಜನರ RTC ಯಲ್ಲಿ ಚಾಲಿಗೇಣಿ ಇವತ್ತಿಗೂ ನಡೀತಾ ಇದೆ. ಸರಿ, ಯಾಕೆ ನಡೀತಾ ಇದೆ? ಇವತ್ತು 79ನೇ ಇಸ್ವಿಯಲ್ಲಿ RTC ಆಯಿತು, ಡಿಕ್ಲರೇಷನ್ ಆಲ್ಮೋಸ್ಟ್ ಪ್ರಾಪರ್ಟಿಗಳು. 74ಕ್ಕೆ ಕಾನೂನು ಬಂತು, ಲ್ಯಾಂಡ್ ರಿಫಾರ್ಮ್ ಆಕ್ಟ್ ಅಥವಾ ಭೂಮಿ ಬಂತು. ಆಗ ಏನಾಗಬೇಕಿತ್ತಂದ್ರೆ ಅಷ್ಟು ಪ್ರಾಪರ್ಟಿಯನ್ನ, ಕೃಷಿ ಭೂಮಿಯನ್ನ ಸರ್ಕಾರ ತನ್ನ ಸುಪರ್ದಿ ತಗೊಂಡು ಸರ್ಕಾರ ನಮಗೆ ಗ್ರಾಂಟ್ ಮಾಡಿರೋ ಪ್ರಾಪರ್ಟಿಗಳದೆಲ್ಲ. ಈಗ ನಾವು ನಮ್ಮ ಓನರ್ಸ್, ಈಗ ಏನು ಲ್ಯಾಂಡ್ ರಿಫಾರ್ಮ್ ಅಲ್ಲಿ ಬಂದ ಲ್ಯಾಂಡ್ ಓನರ್ಸ್ ಏನಿದ್ದಾರೆ ಅವರಿಗೆ ಸರ್ಕಾರ ಓನರ್ ವಿನಃ ಅಲ್ಲಿಯ ದನಿ ಓನರ್ ಅಲ್ಲ. ದನಿಗೆ ಅದರ ಪರಿಹಾರ ಕೊಟ್ಟಿದ್ದಾರೆ. ದನಿಯನ್ನ he free from the his properties. ಆಗ ಇರುವಂಥ ಎಂಟ್ರಿಯನ್ನ, ಚಾಲಿಗೇಣಿ ಎಂಟ್ರಿ ಇರೋದನ್ನ ಈಗ ಸರ್ಕಾರ ಒಮ್ಮೆ ಕೊಟ್ಟ ಅಂದ್ರೆ ಇನ್ನೊಬ್ಬನ ಎಂಟ್ರಿ ಇರಲೇಬಾರ್ದು ಅದರಲ್ಲಿ. ಇದು 79ನೇ ಇಸ್ವಿ ಇವತ್ತಿಗೂ ಕೂಡ ಉಂಟು. ಈಗ ಮೊನ್ನೆ ಕಂಪ್ಯೂಟರ್ಸ್ ಆಗೋದು ತೆಗಿಬೋದಾಗಿತ್ತು. ಈಗ ಅದರ ನಂತರ ಯಾವುದೇ ಚಾಲಿಗೇಣಿ ಎಂಟ್ರಿ ಇಲ್ಲ. 1.7 ಸಮಸ್ಯೆ ಏನಿದೆ? ಇದೀಗ ಅದನ್ನ ನಾವು ಒಂದು ಪ್ರಾಪರ್ಟಿ ಮಾರ್ಬೇಕಲ್ಲಿ ಆದ್ರೆ ಬೇರೆ ಎಂಟ್ರಿ ಸಂಪೂರ್ಣ ಅಧಿಕಾರ ನಮಗೆ ಇಲ್ಲ, ಅದರ ಮೇಲೆ ಮಾರ್ಲಿಕ್ಕೆ ಆಗುದಿಲ್ಲ. ಅಡ್ವಾನ್ಸ್ ಎಂಟ್ರಿ ಆಗ್ತದೆ. ಗೇಣಿ ಎಂಟ್ರಿ ಎನ್ನುವಂಥದ್ದು ಪ್ರಾಯಶಃ ಈ ತಾಲೂಕಿಗೆ ಅದೊಂದು ದೊಡ್ಡ ದುರಂತ ಅದಂತ. ಅದು ನಿಜವಾಗಿ ಉಡುಪಿ ತಾಲೂಕಲ್ಲಿ ಮಾತ್ರ ಇದೆಯಾ ಅಥವಾ ಎಲ್ಲ ಕಡೆ? 100% ಹೇಳ್ತಾನೆ. ಕಾಡಿ ಉಡುಪಿ ಅಲ್ಲ, ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಿಟ್ರೆ ಬೇರೆ ಕರ್ನಾಟಕ ರಾಜ್ಯದ ಯಾವುದೇ ಜಿಲ್ಲೆಯಲ್ಲಿ ಕೂಡ ಈ ಗೇಣಿ ಎಂಟ್ರಿ ಅನ್ನುವಂಥದ್ದಿಲ್ಲ. ಗೇಣಿ 74ನಲ್ಲಿ ಗೇಣಿ ಶಬ್ದ ಹೋಯ್ತು. 1374ರಲ್ಲಿ ಯಾವುದೇ ಗೇಣಿ ಅನ್ನುವಂಥದ್ದು ಶಬ್ದ ಇಲ್ಲ. ಎಲ್ಲ ಗೇಣಿ ಭೂಮಿಗಳು ಸರ್ಕಾರಕ್ಕೆ ನೀತಾಯ್ತು. ಯಾರೆಲ್ಲ ಗೇಣಿದಾರರಿದ್ರು ಸರ್ಕಾರ ಅವರಿಗೆ ಮಂಜೂರು ಮಾಡಿದೆ. ಅಂತ ಜಮೀನಲ್ಲಿ ಫ್ರೀ ಫ್ರಮ್ ಆಲ್ ಎನ್ಕಂಬರೆನ್ಸ್ ವೆಸ್ಟ್ ಆಗಿರುವಾಗ ಸರ್ಕಾರ ಮಂಜೂರು ಮಾಡಿರುವಾಗ ಇವತ್ತು ಕಾಲಮ್ ನಂಬರ್ 11 ನಲ್ಲಿ ಗೇಣಿ ಎಂಟ್ರಿ ಯಾಕೆ ಉಳಿಬೇಕು? ಅದನ್ನ ಡಿಲೀಟ್ ಮಾಡ್ಲಿಕ್ಕೆ ಇವತ್ತು ಯಾವುದೇ ಒಬ್ಬ ರೈತ ಸರ್ಕಾರ ಕೊಟ್ಟ ಭೂಮಿಯಲ್ಲಿ ಯಾವುದೋ ಒಬ್ಬ ರೈತನದ್ದು ಗೇಣಿ ಎಂಟ್ರಿ ಅಥವಾ ಬೇರೆಯವರದ್ದು ಗೇಣಿ ಎಂಟ್ರಿ ಅದನ್ನ ಲೋಪ ಮಾಡ್ಲಿಕ್ಕೆ ನಾವು ಕಂದಾಯ ಕಮಿಷನರ್ ಕಚೇರಿಗೆ ಅಲಿಬೇಕು, ಅಲ್ಲಿ ಒಂದು ಅಪೀಲ್ ಫೈಲ್ ಮಾಡ್ಬೇಕಾ? ಇವತ್ತು ಒಂದು ವರ್ಷಕ್ಕೆ 1,500 ಅಪೀಲ್ಗಳು, ಮೇಲ್ಮನವಿಗಳು ಕಂದಾಯ ಕಮಿಷನರ್ ನ್ಯಾಯಾಲಯದಲ್ಲಿ ಉಂಟು. 1,500. ಇದು ಯಾರು ಮಾಡಿದ ತಪ್ಪು? 1,500 ಅಪೀಲ್ಗಳು ಕೂಡ ಕಂದಾಯ ಇಲಾಖೆಯಲ್ಲಿ ಮಾಡಿದ ತಪ್ಪುಗಳದ್ದು. ಯಾವುದೇ ಒಬ್ಬ ರೈತ ಅಥವಾ ಯಾವುದೇ ಒಬ್ಬ ಅರ್ಜಿದಾರ ಮಾಡಿದ ತಪ್ಪಲ್ಲ. ಒಂದು ಕಂದಾಯ ಕಮಿಷನರ್ 1,500 ಅಪೀಲ್ ಅನ್ನ ಡಿಸ್ಪೋಸ್ ಮಾಡ್ಬೇಕಾದ್ರೆ ಬೇರೆ ಅವರಿಗೆ ಯಾವುದೇ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಸಮಯ ಹಾಳಾಗುದಿಲ್ವಾ? ಕಂದಾಯ ಇಲಾಖೆಯಲ್ಲಿ ಬೇರೆ ಕೆಲಸ ಇಲ್ವಾ? ಈ ಅಧಿಕಾರಿಗಳು 1,500 ಅಪೀಲ್ಗಳು ಮೇಲ್ಮನೆ ದಾಖಲಾತಿ ಆಗ್ತಾ ಉಂಟು. ಹಾಗಾದ್ರೆ ಅದ್ರ ಹಿಂದ್ಗಡೆ ಎಷ್ಟು ಮ್ಯಾನ್ ಪವರ್ ವೇಸ್ಟ್ ಆಗ್ತಾ ಉಂಟು, ಅದ್ರ ಹಿಂದ್ಗಡೆ ಎಷ್ಟು ಸಾವಿರ ಕಟ್ಲೆ ಅರ್ಜಿದಾರರು ಅದ್ರ ಹಿಂದ್ಗಡೆ ಎಷ್ಟು ಅಲಿತಾ ಇರ್ತಾರೆ. ಸರ್ಕಾರಿ ಪೇಪರ್ ಎಷ್ಟಾಗ್ತದೆ, ಸರ್ಕಾರಿ ಪೆನ್ಗಳು ವೇಸ್ಟ್ ಆಗ್ತದೆ, ಸರ್ಕಾರಿ ಕರೆಂಟ್ ಎಷ್ಟಾಗ್ತದೆ. ಏನು ಮಂಜೂರಾದ ಜಮೀನುಗಳುಂಟು, ಏನು ಬೂನಿಯಾ ಮಂಡಳಿಯಲ್ಲಿ ಮಂಜೂರಾದ ಜಮೀನುಂಟು, ಆ ಜಮೀನುಗಳಲ್ಲಿ ಯಾವ್ದಾದ್ರೂ ಇವತ್ತು ಗೇಣಿ ಎಂಟ್ರಿಗಳು ಇದ್ರೆ ಯಾವುದೇ ನೋಟಿಸ್ ಇಲ್ಲದೆ ಸುಮೋಟೋ ತೆಗೆಯುವಂತ ಅಧಿಕಾರ ತಹಸೀಲ್ದಾರರಿಗೆ ಕಮಿಷನರಿಗೆ ಉಂಟು. ಎತ್ಕೊಂಡು ಎಂಡೋರ್ಸ್ಮೆಂಟ್ ಕೊಡುವಂತದ್ದು ಯಾವ ಆಫೀಸರ್ ಬಂದು ಹೇಳಿ, ಯಾವ ರೆವೆನ್ಯೂ ಸೆಕ್ರೆಟರಿ ಬಂದು ಹೇಳಿ ಅದು ತೆಗಿಲಿಕ್ಕೆ ಅಧಿಕಾರ ಇಲ್ಲ, ಅದು ತೆಗಿಬಾರ್ದು, ಅಥವಾ ಅದು ತೆಗಿಲಿಕ್ಕೆ ಒಂದು ಪ್ರೊಸೀಡಿಂಗ್ಸ್ ಮಾಡಬೇಕು, ಒಂದು ಎನ್ಕ್ವೈರಿ ಮಾಡ್ಬೇಕಂತ ಹೇಳಿ ಲಾಜಿಕ್ ಇಲ್ಲ. ಫಂಡಮೆಂಟಲ್ ಗೊತ್ತಿಲ್ಲದಾಗಿ ವರ್ತನೆ ಇಡೀ ದೇಶದಲ್ಲಿ ಸುಮೋಟೋ ತೆಗಿಬೇಕು. ಅದನ್ನ ಒಂದೇ ಒಂದು ಸರ್ಕ್ಯುಲರ್ ಅಲ್ಲಿ
ಒಂದೇ ಒಂದು ಆದೇಶ ಹೊರಡಿಸಿ ಯಾವುದೆಲ್ಲ ಮಂಜೂರಾತಿಯಾದ ಜಮೀನುಗಳಿಗೆ ಗೇಣಿ ಎಂಟ್ರಿ ಉಂಟು ಅದನ್ನೆಲ್ಲ ಲೋಪ ಮಾಡಿ ಒಂದೇ ಆದೇಶ ಸಾಕು. ಇದರಲ್ಲಿ ಯಾರು ಕೂಡ ಬಾಧಿತರಾಗುವುದಿಲ್ಲ, ಯಾರ ಹಕ್ಕಿಗೂ ಅದರಲ್ಲಿ ತೊಂದರೆ ಆಗುವುದಿಲ್ಲ, ಯಾರ ಹಕ್ಕಿಗೂ ತೊಂದರೆ ಆಗುವುದಿಲ್ಲ. ಅಲ್ಲ, ಅದು ಇದ್ದು ಕೂಡ ಯಾರಿಗೂ ಲಾಭನೂ ಇಲ್ಲ. ಇದರ ಬಗ್ಗೆ ಸಾಕಷ್ಟು ರೆಪ್ರೆಸೆಂಟೇಷನ್ ಕೊಟ್ಟಿದ್ದು, ಇವತ್ತಿಗೂ ಕೂಡ ಅದನ್ನ ಪರಿಹಾರ ಮಾಡಲಿಲ್ಲ. ಇವತ್ತಿಗೂ ಕೂಡ ಒಂದು ಕರೆ ಇದೆ, ಕರೆ ಸ್ವೀಕರಿಸಿ. ಹಲೋ ಹಲೋ, ನಮಸ್ತೆ. ನಮಸ್ಕಾರ ಸರ್, ಎಲ್ಲಿಂದ ಕರೆ ಮಾಡ್ತಾ ಇದ್ರಿ? ತಮ್ಮ ಹೆಸರೇನು? ಸುರೇಶ್ ನಾವಂದ ಅವರೇ, ಹೇಳಿ. ನಾವು RTC ಬಗ್ಗೆ ಚರ್ಚೆ ಮಾಡ್ತಾ ಇದೀವಿ ಸರ್. ನಕ್ಷೆ ಕೊಟ್ಟು 2.5 ವರ್ಷ ಆಯ್ತು. ಅರ್ಜಿ ಕೊಟ್ಟೆ 1 to 5 ಅಂದ್ರೆ 1 to 5 ಅಂದ್ರೆ ಏನ್ ಅದೊಂದ್ ಸರ್ತಿ 1 to 5 ಅಂದ್ರೆ ಹೇಳ್ತಾರ ಅವ್ರು. ಸರ್, ಅದ್ರ ಬಗ್ಗೆ ಕೇಳ್ಬೇಕಿತ್ತು. ಗೊತ್ತಿಲ್ಲ. ನಕ್ಷೆಗಾಗಿ ಅರ್ಜಿ ಕೊಟ್ಟಿದ್ರಾ ಹೇಗೆ ನೀವು? ಹೌದು, ನಕ್ಷೆದ ಜಾಗ ಲವೇನಿ ನಕ್ಷೆ ಅಂತೇಳಿ 1 to 5 ಅಂತ ನಕ್ಷೆ. ಏನ್ ಹೇಳಿ? ಅದು 1 to 5 ಅಂದ್ರೆ ಅರ್ಥ ಏನು? ಅವರು ಆಫೀಸ್ 1 to 5 ಕೊಟ್ಟಿದ್ದೇವೆ ಅಂತ ಹೇಳ್ತಾರೆ, ಬಿಟ್ರೆ ಏನಂತ ಹೇಳುದಿಲ್ಲ. RRT ಕೊಟ್ಟಿರಬೇಕು. ಇವತ್ತು ಎಷ್ಟೋ ಸರ್ವೆ ಪ್ರಕರಣಗಳನ್ನ ಇವತ್ತು ಪರಿಹಾರ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ನಾವು ಅಲ್ಲಿ ನೋಡ್ತೇವೆ ಅಂತ ಒಂದು ಪರಿಸ್ಥಿತಿ. ಯಾಕಂತ ಹೇಳಿದ್ರೆ ಆ ಟೈಮ್ಗೆ ಪೋಡಿ ದುರಸ್ತಿ ಮಾಡ್ತಿದ್ರೆ ಇಂಥ ಪ್ರಶ್ನೆಗಳು ಉದ್ಭವ ಆಗುದಿಲ್ಲ. ಇವತ್ತು ಎಷ್ಟೋ ಮಂಜೂರಾದ ಜಮೀನುಗಳುಂಟು, ಅದನ್ನು ಕೂಡ ಸರ್ಕಾರದ ಜಮೀನನ್ನ ಮಂಜೂರಾತಿ ಆದದನ್ನು ಕೂಡ ಅದರಲ್ಲಿ ಅದರಲ್ಲಿ ಒಂದು ಸರ್ವೆ ಇಲಾಖೆಯಲ್ಲಿ ಒಂದು 1 to 5 ಅನ್ನುವಂಥದ್ದೊಂದು ಪ್ರೊಸೀಡಿಂಗ್ಸ್ ಮಾಡುವಂಥದ್ದುಂಟು. ಅದನ್ನು ಯಾವುದು ಮಾಡಲಿಲ್ಲ. ಹಾಗಾಗಿ ಇವತ್ತು ಆ ಸಮಸ್ಯೆಗಳು ಇವತ್ತಿಗೂ ಉದ್ಭವ ಆಗಿದೆ. ಇವತ್ತು ವರ್ಷಗಟ್ಟಲೆ ಹೋದ್ರೂ ಕೂಡ ಅಂತ ಸಮಸ್ಯೆಗೆ ಉತ್ತರ ಸಿಗದ ಪರಿಸ್ಥಿತಿ ಆಗಿದಾಗ, ಅದಂದ್ರೆ ಆ ಕಾಲಕ್ಕೆ ಯಾವುದೇ ಪೋಡಿ ದುರಸ್ತಿ ಆಗದೇ ಇದ್ದದ್ರಿಂದ ಇಂಥ ಸಮಸ್ಯೆಗಳು ಉದ್ಭವ ಆಗಿದೆ. ಪಾಪ 1-2.5 ವರ್ಷ ಈ ಎಲ್ಲ ಸಮಸ್ಯೆಗಳಲ್ಲಿ ನಾವು ಅಧಿಕಾರಿಗಳನ್ನ ಆಗದಿಂದ ಅಧಿಕಾರಿಗಳು ಕಾರಣ ಅಂತ ಹೇಳ್ತಾರೆ. ಜನರು ಕಾರಣರಲ್ಲ. ಇನ್ನೂ ಒಂದು ಹೇಳ್ತಾರೆ ಸರ್, ಈಗ ಅಧಿಕಾರಿಗಳು ಸಂಪೂರ್ಣ ಕಾರಣ ಅಂತ ನಾನು ಹೇಳೋದಿಲ್ಲ. ಇವತ್ತು ಜನರ ಹೊಣೆಗಾರಿಕೆ ಇಲ್ಲೂ ಎಷ್ಟು ಆಫೀಸ್ಗಳಲ್ಲಿ ರಿಟೈರ್ಡ್ ಆಗಿ ಹೋಗ್ತಾನೆ, ಆಮೇಲೆ ಬೇರೆ ಆಫೀಸ್ ಹಾಕೋದಿಲ್ಲ. ಒಂದು ಉಡುಪಿಯಲ್ಲಿ ಒಂದು VAಗೆ ಇವತ್ತು 3 ಗ್ರಾಮ 4 ಗ್ರಾಮ ಕೆಲಸ ಕೊಟ್ಟು ಅವ್ರು ಹೇಗೆ ಮಾಡ್ಲಿಕ್ಕೆ ಸಾಧ್ಯ ಉಂಟು ಹೇಳಿ? ಉಡುಪಿ ತಾಲೂಕು ಆಫೀಸಲ್ಲಿ ರಿಟೈರ್ಡ್ ಎಲ್ಲಿಯೋ VA ಬಂದು ಕೆಲಸ ಮಾಡ್ತಾ ಕ್ಲರ್ಕ್ ಕೆಲಸ ಮಾಡ್ತಾ ಇದ್ದಾರೆ. ಅಷ್ಟು ಈಗ ಹಾಗಾಗಿದ್ದರಿಂದ ಎಷ್ಟೋ ಅಪಾಯಿಂಟ್ಮೆಂಟ್ ಆದ VAಗೆ ಅಪಾಯಿಂಟ್ಮೆಂಟ್ ತಗೊಂಡು ತಾಲೂಕು ಆಫೀಸ್ ಕೆಲಸ ಮಾಡಿಸ್ತಾ ಇದ್ದಾರೆ. ರಿಟೈರ್ಡ್ ಆದ ನಂತರ ಆ ಪೋಸ್ಟ್ಗೆ ಅದು ಸಮಾನವಾದ ವ್ಯಕ್ತಿ ತಂದು ಹಾಕೊಂಡು ಕೂಡ ಸರ್ಕಾರ ಆಗತ್ತೆ ಇರ್ತದೆ. ಈಗ ನಾನು ಅಧಿಕಾರಿಗಳು ಎಲ್ಲ ಕಡೆ ದೂರುದಿಲ್ಲ. ಯಾಕಂದ್ರೆ ಅವ್ರಿಗೆ ಹೋದ್ರೆ ಒಬ್ಬ VAಗೆ ಅಥವಾ ಒಬ್ಬ ಅಲ್ಲಿ ಬೆಂಚ್ ಕ್ಲರ್ಕಿಗೆ ಒಬ್ಬ ಉಡುಪಿಯಲ್ಲಿ ಲೇಡಿ ಇದ್ದಾರೆ, ಅವ್ರಿಗೆ 56 ವರ್ಷ ಈಗ ರಿಟೈರ್ಡ್ ಆಗ್ತದೆ. ಅವರಿಗೆ 7 ಸಬ್ಜೆಕ್ಟ್ ಕೊಟ್ಟಿದ್ದಾರೆ ನೋಡಿ. ಅವ್ರಿಗೆ ಒಂದು ಸಬ್ಜೆಕ್ಟ್ ಹೊರಗೆ ಬರಲಿಕ್ಕೆ ಒಂದು ಸೆಟ್ ಆಗುವಾಗ ಇನ್ನೊಂದು ಪೇಪರ್ ಬಂದಾಯ್ತು, ಆಗ ನೆನಪಾಗ್ತದೆ ಅವರಿಗೆ. ಒಂದು ವ್ಯಕ್ತಿಗೆ ಇಂತಿಷ್ಟು ವರ್ಕ್ ಲೋಡ್ ಕೊಡುವ ಸಿಸ್ಟಮ್ ಇದೆ. ಇದು ಹಾಗೆ ಕಂದಾಯ ಅದಾಲತಲ್ಲಿ ಮೇಜರ್ ಆಗಿ ತಾವು ಹೇಳ್ತಾ ಇದ್ರಿ ಸಿಬ್ಬಂದಿಗಳ ಕೊರತೆ ಕೂಡ ಇದೆ, ದೊಡ್ಡ ಕೊರತೆ ಇದೆ, ದೊಡ್ಡ ಕೊರತೆ ಇದೆ. ಇವತ್ತು ಏನು ನೋಡಿ, ಅವ್ರ ಸಿಬ್ಬಂದಿಗಳಿಗೆ ಇಲ್ಲಿಂದ ಇಲೆಕ್ಷನ್ಗೆ ಆದ್ರೂ ಅವ್ರನ್ನೇ ಕಳಿಸ್ಕೊಡುವಂಥದ್ದು, ಒಂದು ಮನೆ ಲೆಕ್ಕ ಮಾಡಿ ಅವರು ಕಳಿಸೋದು. ಪ್ರತಿಯೊಂದು ಸರ್ಕಾರಿ ಆಫೀಸುಗಳನ್ನ ಮನೆ ಕಳಿಸೋದ್ರಿಂದ ಸರ್ಕಾರಿ ಆಫೀಸ್ ಜನಗಳೇ ಇರುವುದಿಲ್ಲ. ಎಸ್ ಸರ್, ಇದರ ಬಗ್ಗೆ ಕೂಡ ಚರ್ಚೆ ಮಾಡೋಣ. ಒಂದು ಪುಟ್ಟ ವಿರಾಮವನ್ನು ತೆಗೆದುಕೊಳ್ತಾ ಇದ್ದೇನೆ ವೀಕ್ಷಕರೇ. ವಿರಾಮದ ಬಳಿಕ ಈ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತೆ. Shiddas, the Samsung exclusive store, City Arcade, Bendurwell, Mangalore, and Udupi Manipal Main Road, Udupi.